ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ನಿನ್ನೆ ರಾತ್ರಿ 8:30ಕ್ಕೆ ಕದ್ರಿ ರಾಜ್ಯಾಂಗಣದಲ್ಲಿ ಕದ್ರಿ ಯಕ್ಷ ಬಳಗ 10 ಸಂವತ್ಸರ ಸೇವೆಯ ಆಟವಾಗಿ ಆಡಿಸಲಾಯಿತು. ಶ್ರೀಹರಿ ಲೀಲೆ, ಶ್ರೀಹರ ಲೀಲೆ ಎನ್ನುವಂತಹ ಯಕ್ಷಗಾನವನ್ನು ಆಡಿ ತೋರಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಷ್ಣು ಶರ್ಮಾ ವಾಟ್ಯಪಡಪು ಅವರಿಗೆ ಕದ್ರಿ ವಿಷ್ಣು ಪ್ರಶಸ್ತಿ 2021ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಅಂಚನೆ ಕಲ್ಕೂರ ಪ್ರದೇಶದ ಮುಖ್ಯಸ್ಥರ ನೆಂಚಿನ ಆದರಣೀಯ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ ಅರೆಗ್ ಶ್ರೀಕೃಷ್ಣನ ಒಂಜಿ ಮೂರ್ತಿನ ಅಂಚನೆ ಒಂಜಿ ಪುಸ್ತಕನು ಸಮರ್ಪಣೆ ಮಲ್ತಂದುಲ್ಲೇರು. ಎಂಕಲ್ನ ಕದ್ರಿ ಯಕ್ಷ ಬಳಗದ ಕುಡರಿ ಸಂಚಾಲಕರ ನೆಂಚಿನ ಪ್ರದೀಪ್ ಆಳ್ವೇರು ಅರ ಗೌರವಧನನು ಕೊರೊಂದುಲ್ಲೇರು. ಬೋಳೂರು ಮಾರಿಯಮ್ಮ ದೇವಸ್ಥಾನದ ಮಾಜಿ ಆಡಳಿತ ಮುಖ್ಯಸ್ಥರು ಬೋಳಾರ